ರಾಜಸ್ಥಾನದ ಜಲೋರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೊಡ ಮುಟ್ಟಿದ್ದಕ್ಕೆ ದಲಿತ ಯುವಕನನ್ನು ಶಾಲಾ ಶಿಕ್ಷಕನೋರ್ವ ಮಾರಣಾಂತಿಕವಾಗಿ ಥಳಿಸಿ ಹತ್ಯೆ ಮಾಡಿದ ಘಟನೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ರಾಜಸ್ಥಾನ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರು ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಸ್ಥಾನದಲ್ಲಿ ನಡೆಯುತ್ತಿರುವ ಘಟನೆಯಿಂದಾಗಿ ಪ್ರಜ್ಞಾವಂತ ನಾಗರಿಕರು ತಲೆ ತಗ್ಗಿಸುವಂತಾಗಿದೆ. ದಲಿತರನ್ನು ವೋಟ್ ಬ್ಯಾಂಕಿಗೆ ಬಳಸಿಕೊಂಡ ಕಾಂಗ್ರೆಸ್ ಈ ಘಟನೆಗೆ ಏನು ಉತ್ತರ ನೀಡುತ್ತದೆ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ಕುಶಾಲ ವಾಗ್ಮೋರೆ, ಗಣೇಶ್ ಸಿರಿಗನ್ನಡವರ, ಪ್ರಶಾಂತ ಗಾಯಕವಾಡ, ವಿಜಯಲಕ್ಷ್ಮಿ ತುಂಗಳ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಬಂದೇನವಾಜ ನಾದಾಫ್, ಜಮಖಂಡಿ. ಮುಟ್ಟಿದ್ದಕ್ಕಾಗಿ ಒಬ್ಬ ಶಿಕ್ಷಕ ದಲಿತ ಯುವಕನನ್ನ ಅತಿಯಾಗಿ ಚಾಟಿಯಿಂದ ಬರೆದು ಆ ದಲಿತ ಯುವಕನನ್ನ ಕೊಂದು ಬಿಟ್ಟಿದ್ದಾನೆ. ಈ ದಲಿತ ಯುವಕನನ್ನ ಕೊಂದಿದ್ದಕ್ಕಾಗಿ ರಾಜಸ್ಥಾನದಲ್ಲಿರತಕ್ಕಂಥ ದಲಿತ ಮುಖಂಡರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಅದೇ ಪಕ್ಷ ಅಂತ ಏನಿಲ್ಲ, ಎಲ್ಲ ರಾಜಸ್ಥಾನದ ದಲಿತ ಮುಖಂಡರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ದಲಿತ ಯಾರೂ ಮಾತಾಡಕ್ಕೆ ತಯಾರಿಲ್ಲ. ಜಮಖಂಡಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ದಲಿತರು ಏನು ಸಣ್ಣ ಪುಟ್ಟ ಘಟನೆ ಆದರೆ ಊರಲ್ಲಿ ದಂಗೆ ಎಬ್ಬಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ರಾಜಸ್ಥಾನದಾದಂಥ ಈ ಒಂದು ದಲಿತ ಯುವಕ ಹೊಂದಿದ್ದಾರೆ. ಅದಕ್ಕಾಗಿ ಯಾರೂ ಏನು ಮಾತಾಡ್ತಾ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಭಾಷಣ ಮಾಡುವ ಮುಂಚಿತವಾಗಿ ಏನು ಹೇಳ್ತಾ ಇದ್ರು, ಗರೀಬಿ ಹಟಾವೋ ಅಂತಿದ್ರು. ಇವತ್ತ ನಮ್ಮ ಮೋದಿ ಅವರು ಬಂದಂತ ಯುಗದಲ್ಲಿ ಗರೀಬಿ ಅನ್ನುವಂತ ಶಬ್ದ ಹೋಗಿಬಿಟ್ಟಿದೆ. ಇವತ್ತು ಗರೀಬ ಜನ ಬೇಕಾಗಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ. ಅದಕ್ಕೆ ಇವತ್ತ ರಾಜಸ್ಥಾನದಂತ ಈ ಒಂದು ದಲಿತ ಹತ್ಯೆಯನ್ನ ಖಂಡಿಸಿ ನನ್ನ ಎರಡು ಭಾಷೆಯನ್ನು ರಾಜಸ್ಥಾನದಲ್ಲಿ ಒಂದು 9 ವರ್ಷದ ಯುವಕ ನೀರು ಕುಡಿಯಲು ಹೋದಾಗ ಅಲ್ಲಿ ಇರ್ತಕ್ಕಂಥ ಶಿಕ್ಷಕ ಆ ಹುಡುಗನನ್ನು ಮಾರಣಾಂತಿಕವಾಗಿ ಬಡಗಿಯಿಂದ ಹೊಡೆದು ಆ ಹುಡುಗನ ಕೂಡಲೇ ಹಾಸ್ಪಿಟಲ್ಗೆ ಒಯ್ದು ಚಿಕಿತ್ಸೆಯನ್ನು ಕೊಡ್ತಿರ್ಬೇಕಾದ್ರೆ ಆ ಹುಡುಗ ಈ ದಿನ ಮೃತಪಟ್ಟಿದ್ದಾನೆ. ಅಲ್ಲಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಯಾವತ್ತೂ ಅಲ್ಲಿ ದಲಿತರ ಮೇಲೆ ಒಂದು ಹಲ್ಲೆಯನ್ನು ಅವಾಗ ನಡೀತಾನೆ ಇರುತ್ತೆ. ಆದರೂ ಕೂಡ ಅಲ್ಲಿ 60 ವರ್ಷ ಒಂದು ಸರ್ಕಾರ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಯಾವತ್ತೂ ತುಟಿಕ್ ಅನ್ನದೇ ತಮ್ಮ ಸ್ವಾರ್ಥಕ್ಕಾಗಿ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಯಾವತ್ತೂ ದಲಿತರನ್ನು ತುಳಿತಾನೇ ಬಂದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹಿಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ದಲಿತ ನಾಯಕರನ್ನು ತುಳ್ಕೊಂಡು ಬಂದಿರ್ತಕ್ಕಂಥದ್ದು ಒಂದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ಅದು ತೀವ್ರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ವತಿಯಿಂದ ಇಲ್ಲಿ ಖಂಡಿಸ್ತೀವಿ. ಅದೇ ರೀತಿ ನಗರದ ಎಲ್ಲ ಪದಾಧಿಕಾರಿಗಳು ಇವತ್ತು ಅದನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿತ್ತು. ಅದೇ ರೀತಿ ನಾವೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇವತ್ತಿನ ದಿವಸ ಪ್ರತಿ ಸಾರಿ ಕಾಂಗ್ರೆಸ್ಸಿನವರು ಏನೇ ಸಣ್ಣ ಪುಟ್ಟ ವಿಷಯ ಇದ್ದಾಗ ಕೂಡಲೇ ಬಂದು ರೋಡ್ ಮೇಲೆ ನಿಂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಸಣ್ಣ ಮಗು ಇವತ್ತಿನ ದಿವಸ ಒಂದು ಪ್ರಾಣನೇ ಕಳ್ಕೊಂಡು ಹೋಗಿದೆ. ಆದರೂ ಒಬ್ಬರು ತುಟಿಕ್ ಅಂದೆ ತಮ್ಮ ಮನೆಯಲ್ಲಿ ಹಾಯಾಗಿ ಕುತ್ಕೊಂಡು ಮಜಾವನ್ನು ಮಾಡ್ತಾ ಇದ್ದಾರೆ. ಇಂಥ ಹೇಡಿ ಸರ್ಕಾರ ನಮಗೆ ಬೇಕಾಗಿಲ್ಲ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಇದರ ತಕ್ಕ ಪಾಠವನ್ನು ಕಲಿಸ್ತೀವಿ. ಅದು ರಾಜಸ್ಥಾನದಲ್ಲಿ ಏನು ಸರ್ಕಾರ ರಚನೆ ಆಗಿದೆ ಅದು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಮಾನದಲ್ಲಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ಒಂದು ಪತ್ರಿಕಾ ಮಾಧ್ಯಮದವರ ಮುಖಾಂತರ ಅವರಿಗೆ ಒಂದು ವಿಷಯವನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೂಡಲೇ ಅಲ್ಲಿ ಇರ್ತಕ್ಕಂಥ ಏನು ಮುಖ್ಯಮಂತ್ರಿ ಇದ್ದಾರೋ ಅವ್ರು ಕೂಡಲೇ ರಾಜೀನಾಮೆ ಕೊಟ್ಟು ತಮ್ಮ ತಪ್ಪನ್ನು ಕ್ಷಮೆ ಯಾಚನೆ ಮಾಡಿ ಮನೆಯಲ್ಲಿ ಕೂತ್ಕೋಬೇಕು. ಇಲ್ಲದೆ ಹೋದರೆ ಇದೇ ಮುಂದಿನ ದಿನಮಾನದಲ್ಲಿ ನಾವು ದೊಡ್ಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಎಲ್ಲರಲ್ಲಿ ತಿಳಿಸಕ್ಕೆ ಬಯಸ್ತೇನೆ. ರಾಜಸ್ಥಾನದಲ್ಲಿ ಎಲ್ಲ ಪ್ರಜ್ಞಾವಂತ ನಾಗರಿಕರು ತಲೆ
ಘಟನೆ ನಡೆದಿದೆ. 9 ವರ್ಷದ ಬಾಲಕ ನೀರು ಕುಡಿದ ಅಂತ ಹೇಳಿ ಥಳಿಸಿ ಅವನ್ನ ಕೊಲೆ ಮಾಡಲಾಗ್ತದೆ. ಎಷ್ಟೋ ವರ್ಷದಿಂದ ಇಂಥ ಒಂದು ಹೇಡಿ ಕೃತ್ಯಗಳ ಬಗ್ಗೆ ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ. ಎಷ್ಟೋ ವರ್ಷದಿಂದ ಈ ನಮ್ಮ ದಲಿತರ ಜನರನ್ನು ವೋಟ್ ಬ್ಯಾಂಕ್ ಮಾಡಿಕೊಂಡು ಬಳಸಿಕೊಂಡಂಥ ಕಾಂಗ್ರೆಸ್ ಅದು ಇವತ್ತು ಏನು ಉತ್ತರ ಹೇಳ್ತೈತೆ ಅಂತ ನಮಗೆ ಕೇಳಬೇಕಾಗೈತಿ. ಯಾಕಂದ್ರೆ ಇಷ್ಟು ವರ್ಷ ಅವ್ರ ಹೆಸರು ಹೇಳಿ ವೋಟ್ ಹಾಕ್ಕೊಂಡಾರ, ಆಡಳಿತ ನಡೆಸ್ಯಾರ. ಆದ್ರೆ ಇವತ್ತು ಒಬ್ಬ ಬಾಲಕನಿಗೆ ಅನ್ಯಾಯ ಆದಾಗ ಇವ್ರು ಏನು ಉತ್ತರ ಕೊಡ್ತಾರೆ? ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದು ಒಳ್ಳೆಯದು. ಯಾಕಂದ್ರೆ ನಮ್ಮ ಸಂವಿಧಾನದೊಳಗೆ ಸ್ಪಷ್ಟವಾಗಿ ಬರ್ತಾರೆ, ಯಾರಿಗೆ ಅಸಹಾಯಕರದಾರ, ಮಹಿಳೆಯರಿರಲಿ ದಲಿತರಿರಲಿ, ಅವರಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೋಬೇಕಂತ ಅದನ್ನು ನಡೆಸಲಾರಕ್ಕೆ ಸಮರ್ಥ ಇರಲಾರದಂಥವ್ರು ಸರ್ಕಾರ ನಡೆಸೋದು ಸರಿಯಲ್ಲ. ಅವರು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂಥೇಳಿ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.
ಬೊಮ್ಮಾಯಿ ಅವರಿಗೆ ರಾಜ್ಯ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ಅಭಿನಂದನಾ ಸಮಾರಂಭ ಕುರಿತು ನಡೆದ ಸಮಾರಂಭದಲ್ಲಿ ಸ್ವಾಮೀಜಿಗಳು ಮಾತನಾಡಿದರು. ಸಮಾರಂಭ ಕುರಿತು ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸ್ವಾಮೀಜಿಗಳು ಮಾತನಾಡಿದರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ಮೇಲೆ ಎಲ್ಲ ಸಮುದಾಯದ ಅಭಿವೃದ್ಧಿಗೆ 119 ಕೋಟಿ ಹಾಗೂ ಹಿಂದುಳಿದ ವರ್ಗಗಳ ಮಠಗಳಿಗೆ 178 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ದೇವಾಲಯಗಳಿಗೆ ಹಣ ಬಿಡುಗಡೆ ಮಾಡಿ ಮಠಮಾನ್ಯಗಳನ್ನು ಬೆಳೆಸಿದ್ದಾರೆ ಎಂದರು. ಸಿಎಂಗೆ ಅಭಿನಂದನೆ ಮಾಡಲು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಸಲಾಗುವುದು. ಸುಮಾರು 25ರಿಂದ 30 ಜನ ಸ್ವಾಮೀಜಿಗಳು ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಲು ಹೊರಟಿದ್ದೇವೆ. ಸುಮಾರು 25ರಿಂದ 30 ಜನ ಸ್ವಾಮೀಜಿಗಳು ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಲು ಹೊರಟಿದ್ದೇವೆ ಎಂದು ಇದೇ ವೇಳೆ ಅವರು ತಿಳಿಸಿದರು. ಈ ವೇಳೆ ರುದ್ರಮಣ ಸ್ವಾಮೀಜಿ, ಬೆಳ್ಳಾವಿಯ ಕಾರದೇಶ್ವರ ಸ್ವಾಮೀಜಿ, ರುದ್ರಮಣ ಸ್ವಾಮೀಜಿ, ಬೆಳ್ಳಾವಿಯ ಕಾರದೇಶ್ವರ ಸ್ವಾಮೀಜಿ, ಶೇಖರ ಸ್ವಾಮೀಜಿ ಉಪಸ್ಥಿತರಿದ್ದರು. ವರದಿ ಆನಂತಿ ಪಟೂರು.